ಶ್ರೀ ಮೆಲ್ವಿನ್ ಸಿ ಡಿಸೋಜ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮೌರಿಸ್ ಮೊಂತೇರೊರವರು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಿವೃತ್ತಿ ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀಮತಿ ಜಸಿಂತಾ ಡಿಸೋಜರವರು, ಜೊತೆಗೆ ಅವರ ಪತಿಯವರಾದ ಶ್ರೀ ಹೇರಿ ಟೆಲ್ಲಿಸ್ ಹಾಗೂ ನಮ್ಮ ಸಮೂಹ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳಾದ ಸಿಸ್ಟರ್ ಅನಿತಾ, ಶ್ರೀಮತಿ ಪ್ರಮೀಳಾ, ಶ್ರೀ ಸಿರಿಲ್ ಸರ್, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸೆವ್ರಿನ್ ಫೆರ್ನಾಂಡಿಸ್, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷವರಾದ ಶ್ರೀಮತಿ ಅಶ್ವಿನಿ, ಅಡಂಕುದ್ರಿ ಶಾಲೆಗೆ ನಿಯೋಜಿಸಲ್ಪಟ್ಟ ಶಿಕ್ಷಕಿ ಶ್ರೀಮತಿ ಕ್ಲಾರಾ ವೇಗಸ್, ಇವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯುವಂತೆ ದೇವರ ಆಶೀರ್ವಾದವನ್ನು ಪ್ರಾರ್ಥನಾ ನೃತ್ಯದ ಮೂಲಕ ಕೋರುವ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲೆಯ ನನ್ನ ಸಹಪಾಠಿಗಳು. रोशनी का कोई दरिया तो है।
ಎಲ್ಲರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ, ಜೊತೆಗೆ ನಮ್ಮ ಸಂಸ್ಕೃತಿ ಕೂಡ. ಎಲ್ಲರನ್ನು ನೃತ್ಯದ ಮೂಲಕ ಸ್ವಾಗತಿಸಲಿರುವರು ನನ್ನ ಸಹಪಾಠಿಗಳು. ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸುಸ್ವಾಗತ, ಕರಗಳ ಮುಗಿಯುತ್ತ ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತಕ್ಕೆ ನೀವೇ ಭಾಜನ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಸ್ನೇಹದಿಂದ ನಾವು ಕೋರುವೆವು ಸುಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, 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 ಸುಸ್ವಾಗತ, ಕರಗಳ ಮುಗಿಯುತ್ತ ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಒಲುಮೆಯ ಸ್ವಾಗತ, ಒಲುಮೆಯ ಸ್ವಾಗತ. ಎಲ್ಲರಿಗೂ ಮುಂಜಾನೆಯ ಶುಭ ನಮನಗಳು. ಇಂದಿನ ಈ ಸನ್ಮಾನ ಕಾರ್ಯಕ್ರಮವು ಬಲು ಸೊಗಸಾಗಿ ನಡೆಯಬೇಕೆಂದು ಆಶಿಸಿ ಅದರ ಬಗ್ಗೆ ಸಲಹೆ ಸೂಚನೆ ನೀಡಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮೆಲ್ಲರ ನೆಚ್ಚಿನ ಸದಾ ಹಸನ್ಮುಖಿಯಾಗಿ ಇರುವ ನಮ್ಮಿ ಶಾಲೆಯ ಸಾರಥಿ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನ ಇವರಿಗೆ ನಾನು ನಮ್ಮೆಲ್ಲರ ಪರವಾಗಿ
ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೆರ್ಮನೂರು ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಯುತ ಮೆಲ್ವಿನ್ ಸಿ ಡಿಸೋಜ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಮೌರಿಸ್ ಮೊಂತೇರವರಿಗೂ ಆದರದ ಸ್ವಾಗತ. ಇಂದಿನ ಈ ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ಶ್ರೀಮತಿ ಜಸಿಂತಾ ಟೀಚರ್ ಅವರ ಪತಿಯವರಾದ ಶ್ರೀಯುತ ಹೆರಿ ಟೆಲಿಸ್ ಮತ್ತು ಮಕ್ಕಳು, ಕುಟುಂಬಸ್ಥರು ಹಾಗೂ ಆತ್ಮೀಯರು. ಇವರೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತ. ಸಂತ ಸೆಬೆಸ್ಟಿಯನ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಶ್ರೀ ಸಿರಿಲ್ ಡಿಸೋಜ, ಶ್ರೀಮತಿ ಅನಿತಾ ನತಾಲ್ಯಾ, ಶ್ರೀಮತಿ ಕ್ಲಾರಾ ವೇಗಸ್ ಇವರೆಲ್ಲರಿಗೂ ಹೃದಯಂತರಾಳದ ಸ್ವಾಗತ. ಹೊಂದಿದ ಶಿಕ್ಷಕರಿಗೂ ಒಲವಿನ ಸ್ವಾಗತ. ನಮ್ಮ ಶಾಲಾ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಒಬ್ಬ ಶಿಕ್ಷಕಿ ಮನಪೂರ್ವಕವಾಗಿ ಸೇವೆಗೆ ಸೇರುವುದು ಕೇವಲ ಹಣ ಮಾಡುವ ಉದ್ದೇಶದಿಂದ ಅಲ್ಲ, ಬದಲಿಗೆ ವಿದ್ಯಾರ್ಥಿಯು ಮೌಲ್ಯಾಧಾರಿತ ಜೀವನವನ್ನು ನಡೆಸುವಂತೆ ಮಾಡಲು ಹಾಗೂ ಜೀವನದಲ್ಲಿ ಎದುರಾಗುವ ಬದಲಾವಣೆಗಳಿಗೆ ಸ್ಪಂದಿಸುವ ಸಾಮರ್ಥ್ಯವನ್ನು ಪಡೆಯುವಂತೆ ಸಹಕರಿಸಲು ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನೀಡಿ ಅವರನ್ನು ಸತ್ಪ್ರಜೆಯನ್ನಾಗಿ ರೂಪಿಸಲು, ಮಕ್ಕಳ ಮೆದುವಾದ ಮನೋಭೂಮಿಕೆಯಲ್ಲಿ ಸುಜ್ಞಾನ ಸುವಿಚಾರಗಳ ಬೀಜವನ್ನು ಬಿತ್ತಿ ತನ್ನ ಅನುಭವದ ಗೊಬ್ಬರವನ್ನು ಬಿತ್ತು ಕಾಲ ಕಾಲಕ್ಕೆ ತನ್ನ ವ್ಯಕ್ತಿತ್ವದ ನೀರನ್ನೊದಗಿಸಿ ಬೆಳೆಯುವ ಮಕ್ಕಳ ಆತ್ಮಶಕ್ತಿಗಳನ್ನೆಲ್ಲ ಅರಳುವಂತೆ ಮಾಡುವವನೇ ನಿಜವಾದ ಶಿಕ್ಷಕ ಎಂದು ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಈ ಎಲ್ಲ ಒಳ್ಳೆಯ ಗುಣಗಳ ಸಹಕಾರ ಮೂರ್ತಿಯಾಗಿರುವ ಸರಳ ಸಜ್ಜನಿಕೆಯ ಉತ್ತಮ ಗುಣನಡತೆಯ ಆದರ್ಶ ಶಿಕ್ಷಕಿ ಶ್ರೀಮತಿ ಜಸಿಂತಾ ಟೀಚರ್ ಅವರು. ಹೌದು, ಇಂತಹ ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಸಹ ಶಿಕ್ಷಕಿ ಜಸಿಂತಾರವರು ರೂಪಿಸಲು ಸಫಲರಾಗಿದ್ದಾರೆ ಎಂದು ನಾನು ಖಡಾಖಂಡಿತವಾಗಿ ಹೇಳಬಹುದು. ಪ್ರಸ್ತುತ ಸಹ ಶಿಕ್ಷಕಿಯಾಗಿ ಕಳೆದ ಹಲವು ವರ್ಷಗಳ ಆತ್ಮೀಯ ಒಡನಾಡಿಯಾಗಿದ್ದು ಅವರ ವ್ಯಕ್ತಿತ್ವವನ್ನು ಅರಿತ ನಾನು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಗುರುವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ: ಗು ಅಂದರೆ ಅಜ್ಞಾನ, ರು ಅಂದರೆ ಹೋಗಲಾಡಿಸುವುದು. ಅಂತಹ ಗುರುವಾಗಿರುವ ಇವರು ಶಿಕ್ಷಣ ಸೇವೆಯಲ್ಲಿ 33 ವರ್ಷಗಳನ್ನು ಪೂರೈಸಿ ವೃತ್ತಿ ಜೀವನಕ್ಕೆ ವಿದಾಯ ಹೇಳುತ್ತಿದ್ದಾರೆ. ಸಹ ಶಿಕ್ಷಕರೊಡನೆ ಇವರು ಅನ್ಯೋನ್ಯವಾಗಿ ಹೊಂದಾಣಿಕೆಯಿಂದ ಇದ್ದರು. ಕೆಲಸದಲ್ಲಿ ಅಚ್ಚುಕಟ್ಟತನ, ನಡೆನುಡಿ ಪ್ರಾಮಾಣಿಕತೆ, ಉಡುಗೆ ತೊಡುಗೆಯಲ್ಲಿ ಸರಳತೆ ಇಂತಹ ಉತ್ತಮ ಅಂಶಗಳು ಅವರಲ್ಲಿದ್ದು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರೇರಣೆಯಾಗಿದ್ದಾರೆ. ತರಗತಿ ಶಿಸ್ತು, ಸ್ವಚ್ಛತೆ, ಅಕ್ಷರ ದಾಸೋಹದ ಮೇಲ್ವಿಚಾರಣೆ ಹೀಗೆ ಅವರಿಗೆ ನೀಡಿದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು. ಮೃದು ಸ್ವಭಾವದ ಜಸಿಂತಾ ಟೀಚರ್ ಅವರು ಯಾರೊಂದಿಗೂ ಮುನಿಸಿಕೊಂಡದೇ ಇಲ್ಲ. ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ತಮ್ಮಿಂದಾದ ತನು ಮನ ಧನ ಸಹಕಾರವನ್ನಿತ್ತ ಶಿಕ್ಷಕಿ ಇವರಾಗಿದ್ದು ಶಾಲಾಭಿವೃದ್ಧಿಗಾಗಿ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳನ್ನು ತಮ್ಮ ಸ್ವಂತ ಮನೆಯ ಕೆಲಸ ಎಂದು ಅವರು ಹಾಗೂ ಅವರ ಪತಿರಾಯರು ತಿಳಿದು ಅದರ ಯಶಸ್ವಿಗಾಗಿ ಶ್ರಮಿಸುವ ಉದಾರ ಮನೋಭಾವ ಅವರದ್ದು. ಇವರ 33 ವರ್ಷಗಳ ಸೇವಾವಧಿಯಲ್ಲಿ ನಾನು ಕಂಡಂತೆ ನಿಷ್ಠೆಯಿಂದ ನಿಸ್ವಾರ್ಥತೆಯಿಂದ ಕೂಡಿದ ಶಿಕ್ಷಕಿಯಾಗಿ ದುಡಿದಿದ್ದಾರೆ ಎಂದು ಹೇಳಲು ಸಂತೋಷಪಡುತ್ತೇನೆ. 2019-20 ಶೈಕ್ಷಣಿಕ ವರ್ಷದ ಇದೇ ನವೆಂಬರ್ ತಿಂಗಳಿನಲ್ಲಿ ನಿವೃತ್ತಿ ಹೊಂದಿದರೂ ತಮ್ಮ ಸ್ವ ಇಚ್ಛೆಯಿಂದ ಮಕ್ಕಳ ಮೇಲಿನ ಮಮತೆ, ಶಾಲಾ ಮೇಲಿನ ಅಭಿಮಾನದಿಂದ ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಿದ್ದಾರೆ. ಇಂಥ ಆದರ್ಶ ಶಿಕ್ಷಕಿಯ ಬಗ್ಗೆ ನನಗೆ ಮಾತನಾಡಲು
ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ. ಟೀಚರ್, ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಹೋಲಿ ಏಂಜಲ್ಸ್ ನೀವು ಹಾಗೂ ನಿಮ್ಮ ಕುಟುಂಬಕ್ಕೆ ಎಲ್ಲ ಆಪತ್ತು ವಿಪತ್ತುಗಳಿಂದ ಕಾಪಾಡಿ ನಿಮ್ಮ ಜೊತೆ ಸದಾ ಇರಲಿ ಎಂದು ಆಶಿಸುತ್ತೇನೆ. ಇದೀಗ ಮುಖ್ಯೋಪಾಧ್ಯಾಯಿನಿಯವರಿಂದ 2 ಮಾತುಗಳು. ಸ್ವಾಮಿ ವಿವೇಕಾನಂದರವರು ಶಿಕ್ಷಣದ ಕುರಿತು ಮಾತನಾಡಿ ಹೀಗೆ ಎನ್ನುತ್ತಾರೆ: ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಸೂಕ್ತವಾದ ಪ್ರತಿಭೆಯ ಪ್ರಕಾಶನ. ನಿಜವಾಗಿಯೂ ಯಾರಿಗೂ ಯಾರು ಕಲಿಸಲಾಗುವುದಿಲ್ಲ. ಬಾಹ್ಯದ ಗುರುವು ನೀಡುವ ಸಲಹೆಗಳು ಅಂತರಂಗದ ಗುರುವನ್ನು ತಟ್ಟಿ ಎಬ್ಬಿಸುವುದರೊಂದಿಗೆ ಸ್ವಂತ ಪರಿಶ್ರಮದ ಫಲವಾಗಿ ವಿಚಾರದ ಅರಿವಾಗುವುದು. ಹೌದು ಪ್ರಿಯರೇ, ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಅವರ ಅಂತರಂಗದ ಗುರುವನ್ನು ತಟ್ಟಿ ಎಬ್ಬಿಸಿದ ಕೀರ್ತಿ ನಮ್ಮ ಜಸಿಂತ ಟೀಚರದ್ದು. ಅವರ ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಅನೇಕ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಖಂಡಿತ ಇದು ಒಬ್ಬ ಗುರುವಿಗೆ ಅವರ ವೃತ್ತಿ ಜೀವನದ ತೃಪ್ತಿ. ನಮ್ಮ ಈ ವಿದ್ಯಾ ದೇಗುಲಕ್ಕೆ ಟೀಚರ್ ಅವರ ಸೇವೆ ಅಪಾರ. ಯಾಕೆಂದರೆ ಶಾಲೆಗೆ ಹತ್ತಿರವಿರುವ ಟೀಚರ್ ಎಂದರೆ ಇವರು. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದಲ್ಲಿ ಕೂಡಲೇ ಆಯಿತು ನಾನು ಬರುತ್ತೇನೆ, ಇಂಥದನ್ನು ನಾನು ಮಾಡುತ್ತೇನೆ ಎಂಬ ವಿಶಾಲವಾದ ಹೃದಯವಂತಿಕೆ ಇವರದ್ದು. ಅವರು ಹಾಗೂ ಅವರ ಪತಿ ಶ್ರೀ ಹೆಲಿಟೆಲ್ಲಿಸ್ ಇವರು ಶಾಲೆಗೆ ನೀಡುತ್ತಿರುವ ಸೇವೆಯನ್ನು ನಾವೆಂದೂ ಮರೆಯಲಾರೆವು. ಅನೇಕ ರೀತಿಯ ಸೇವೆಗಳನ್ನು ಅವರು ನಮ್ಮ ವಿದ್ಯಾ ದೇಗುಲಕ್ಕೆ ನೀಡಿರುತ್ತಾರೆ. ಕೆಲವೊಂದನ್ನು ನಾನು ಉಲ್ಲೇಖಿಸುವುದಾದರೆ, ಅದು ಇಲಾಖೆಯಿಂದ ಪುಸ್ತಕ ತರುವುದಿರಲಿ, ವಿದ್ಯಾರ್ಥಿಗಳನ್ನು ಆಟೋಟಕ್ಕೆ ಹಾಗೂ ವಿವಿಧ ಸ್ಪರ್ಧೆಗಳಿಗೆ ಕರೆದುಕೊಂಡುವುದಾಗಿರಲಿ, ಶಿಕ್ಷಕರನ್ನು ತರಬೇತಿಗೆ ವಿವಿಧ ಸಭೆಗಳಿಗೆ ಕರೆದುಕೊಂಡು ಹೋಗುವುದಾಗಿರಲಿ, ಶಾಲೆಗೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಇವರದ್ದು ಇದ್ದೇ ಇರುತ್ತದೆ. ಹಿಂದು ಮುಂದು ನೋಡದೆ ಯಾವುದೇ ಪ್ರತ್ಯುಪಕಾರವನ್ನು ಆಶಿಸದೆ ನಿಸ್ವಾರ್ಥ ಸೇವೆ ಅವರದ್ದು ಹಾಗೂ ಅವರ ಕುಟುಂಬದ ಸದಸ್ಯರದ್ದು. ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಹಾಗೂ ನನ್ನ ಅಂತರಾಳದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನವೆಂಬರಲ್ಲಿ ಇವರು ಈಗಾಗಲೇ ಸೇವೆಯಿಂದ ನಿವೃತ್ತಿಗೊಂಡಿದ್ದರು. ಈ ವರ್ಷ ಪೂರ್ತಿ ಅವರ ಸೇವೆಯನ್ನು ಶಾಲೆಗೆ ಮುಂದುವರಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಟೀಚರ್, ನಿಮಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಿಮ್ಮ ಮುಂದಿನ ಜೀವನದಲ್ಲಿ ಭಗವಂತನು ನಿಮಗೆ ಬೇಕಾದಂಥ ಎಲ್ಲ ಕೃಪಾವರಗಳನ್ನು ನೀಡಿ ನಿಮ್ಮ ಜೀವನವನ್ನು ಸುಖಮಯಗೊಳಿಸಲಿ ಎಂದು ಹಾರೈಸುವುದರೊಂದಿಗೆ ನಿಮ್ಮ ಜೀವನಕ್ಕೆ ಹಾಗೂ ಇಂದಿನ ಈ ಸಮಾರಂಭಕ್ಕೆ ಶುಭವನ್ನು ಕೋರುತ್ತೇನೆ. ಅನುದಾನಿತ ಹೋಲಿ ಏಂಜಲ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು, ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಮತಿ ಜಸಿಂತ ಡಿಸೋಜ ಇವರ 33 ವರ್ಷಗಳ ಸಾರ್ಥಕ ಸೇವೆಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಪೆರ್ಮನೂರು ಗ್ರಾಮದ ಕೆರೆಬೈಲ್ ಪ್ರದೇಶದಲ್ಲಿ ವಾಸಿಸುತ್ತಿರುವ ಶ್ರೀಮಂತ್ ಪೀಟರ್ ಎಲ್ ಡಿಸೋಜ ಮತ್ತು ಶ್ರೀಮತಿ ಸಿಸಿಲಿಯಾ ಡಿಸೋಜ ಈ ದಂಪತಿಯ 10 ಮಂದಿ ಮಕ್ಕಳಲ್ಲಿ 10ನೇ ಮಗಳಾಗಿ ದಿನಾಂಕ 19/11/1959 ಜನನ. ತಾವು ಪ್ರಾಥಮಿಕ ಶಿಕ್ಷಣವನ್ನು ಅನುದಾನಿತ ಹೋಲಿ ಏಂಜಲ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು, ಪ್ರೌಢ ಶಿಕ್ಷಣವನ್ನು ಸ್ಯಾಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಕುಳ್ಶಕರ್, ಸೈನ್ಸ್ ಜೋಸೆಫ್ ಶಿಕ್ಷಕರ ತರಬೇತಿ ಕೇಂದ್ರ ಮಂಡ್ಯ ಇಲ್ಲಿ ಪಡೆದು 1986ರಲ್ಲಿ ಸೈಂಟ್ ಸೆಬೇಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಅಡಂಕುದ್ರು ಇಲ್ಲಿ ಸೇವೆಗೆ ಸೇರಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತೀರಿ. 2003ರಿಂದ 2012ರವರೆಗೆ ಟ್ರೈಲ್ಯಾಂಡ್ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಹೊಯ್ಗೆಯಲ್ಲಿ 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ಹಾಗೂ 2012ರಿಂದ 2019ರವರೆಗೆ ಅನುದಾನಿತ ಹೋಲಿ ಏಂಜಲ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು
ಇಲ್ಲಿ 7 ವರ್ಷಗಳ ಸೇವೆ ಸಲ್ಲಿಸುತ್ತೀರಿ. 33 ವರ್ಷಗಳ ಸೇವೆಯನ್ನು ಈ ಶಾಲೆಗಳಲ್ಲಿ ವಿದ್ಯಾದಾನ ಮಾಡುತ್ತಾ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತಮ್ಮನ್ನು ಸನ್ಮಾನಿಸಲು ಹಾಗೂ ಸೇವೆಗಾಗಿ ಕೃತಜ್ಞತೆಯನ್ನು ಅರ್ಪಿಸಲು ನಮಗೆ ಅತೀವ ಹೆಮ್ಮೆ ಎನಿಸುತ್ತದೆ. 1980ರಲ್ಲಿ ಶ್ರೀಮಾನ್ ಹ್ಯಾರಿ ಟೆಲ್ಲಿಸ್ ಇವರೊಡನೆ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ್ದೀರಿ. ತಮ್ಮ ಕುಟುಂಬದಲ್ಲಿ ಆದರ್ಶ ಪತ್ನಿಯಾಗಿ 2 ಮಕ್ಕಳ ತಾಯಿಯಾಗಿ ಆತ್ಮೀಯತೆಯನ್ನು ಪಡೆದುಕೊಂಡು ತಾವು ಶಿಕ್ಷಕರಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀರಿ. ನಮ್ಮ ಈ ಸಂಸ್ಥೆಗಳಲ್ಲಿ 33 ವರ್ಷಗಳ ಶಿಕ್ಷಕಿ ವೃತ್ತಿ ಜೀವನದಲ್ಲಿ ಅಪಾರ ವಿದ್ಯಾರ್ಥಿ ವೃಂದ ಹಾಗೂ ಶಿಕ್ಷಕ ಬಳಗವನ್ನು ಪಡೆದಿದ್ದೀರಿ. ನಿಮ್ಮ ಸರಳವಾದ ಉಡುಗೆ ತೊಡುಗೆ ಹಾಗೂ ನಡಿಗೆ ಸರ್ವರ ಜನರ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಿದೆ. ತಾವು ಮಕ್ಕಳೊಡನೆ ಬೆರೆತು ಜ್ಞಾನದ ಹಾಗೂ ಮಾತೃ ಮಮತೆಯ ದಾರಿಯನ್ನು ಎರೆದ ರೀತಿ ನಿಜಕ್ಕೂ ಶ್ಲಾಘನೀಯ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಳಹದಿ ಹಾಕಿ 100 ಮಕ್ಕಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಿಟ್ಟಿಸಿದ ತಾವು ಭಾಗ್ಯವಂತರು. ಓರ್ವ ನಿಷ್ಠೆವಂತೆ ಶಿಕ್ಷಕಿಯಾಗಿ ಎಳೆಯರ ಮನವೊಲಿಸಿ ನಿಸ್ವಾರ್ಥತೆಯಿಂದ ಕಳಿಸಿದ ರೀತಿ ನಿಜಕ್ಕೂ ಅನುಕರಣೀಯ. ಪ್ರೀತಿ ವಿಶ್ವಾಸಗಳಿಗೆ ಸಹೋದರಿಯಾಗಿ ಸಹಕಾರದ ಬಾಳಿಗೆ ಪ್ರೇರಕವಾಗಿ ಬದುಕಿದ ತಾವು ಧನ್ಯರು. ಎಳೆಯ ಮರೆಯ ಕಾಯಿಯಂತಿದ್ದು ಸರ್ವರಿಗೂ ಒಂದೆಲ್ಲದ್ದು ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡುವ ತಮ್ಮ ಔದಾರ್ಯವನ್ನು ನಾವೆಂದಿಗೂ ಮರೆಯಲಾರೆವು. ಶಾಲೆಯ ಎಲ್ಲ ಕೆಲಸಗಳಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಮರೆಯಲು ಅಸಾಧ್ಯ. ಶಾಲೆಯ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬಸ್ಥರ ನೆರವು ಸದಾ ಇದ್ದೇ ಇರುತ್ತಿತ್ತು. 100 ಬಾಳ ಜ್ಯೋತಿಗಳನ್ನು ಬೆಳಗಿಸಿದ ತಮ್ಮ ನಿವೃತ್ತಿ ಬಾಳು ಶಾಂತಿ ಸಮಾಧಾನ ನೆಮ್ಮದಿಗಳಿಂದ ಕೂಡಿದ್ದು ಸುಖಮಯ ಹಾಗೂ ಆನಂದದಾಯಕವಾಗಲಿ. ತಮ್ಮ ಶೇಷಾಯುಷ್ಯವನ್ನು ನೆಮ್ಮದಿಯಿಂದ ಕಳೆಯಲು ಸರ್ವಶಕ್ತ ಪರಮಾತ್ಮನು ಆರೋಗ್ಯವನ್ನು ಅನುಗ್ರಹಿಸಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಶುಭಾಶಯಗಳೊಂದಿಗೆ ನಿಮ್ಮ ಒಲವಿನ ಸಂಚಾಲಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ಬಳಗ, ಹೋಲಿ ಏಂಜಲ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು, ದಕ್ಷಿಣ ಕನ್ನಡ. ಸ್ಥಳ ಪೆರ್ಮನೂರು. ದಿನಾಂಕ 23/12/2019. ಧನ್ಯವಾದಗಳು ಟೀಚರ್ ತಮಗೆ. ಇದೀಗ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರಿಗೆ ಸಹಕರಿಸಿ ನಿವೃತ್ತ ಸನ್ಮಾನ ಕಾರ್ಯಕ್ಕೆ ಶೋಭೆಯನ್ನು ತಂದುಕೊಡಬೇಕಾಗಿ ವಿನಂತಿಸುತ್ತಿರುವ ಶ್ರೀಮತಿ ಜಸಿಂತಾ ಟೀಚರ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸುವರು ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಡಾಕ್ಟರ್ JB ಸಳ್ಳಾನರವರು. ವೇದಿಕೆಯಲ್ಲಿರುವ ಗಣ್ಯರು ಜೊತೆ ಸೇರಬೇಕಾಗಿ ವಿನಂತಿ. ನೀಡಲಿರುವರು ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸೆವ್ರಿನ್ ಫೆರ್ನಾಂಡಿಸ್ ರವರು. ಶಿಕ್ಷಕರ ಪರವಾಗಿ ಕಿರುಕಾಣಿಕೆಯನ್ನು ನೀಡಲಿರುವರು ಆಂಜಲಿನ್ ಟೀಚರ್ ರವರು. ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಕಿರುಕಾಣಿಕೆಯನ್ನು ನೀಡಲಿರುವರು ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಅಶ್ವಿನಿರವರು.
ಬದಲಾಗಿ ನಾನು ಈಗ ತಾನೇ ಬಲಿಪೂಜೆ ಸಮರ್ಪಿಸಿ ಭಗವಂತನಲ್ಲಿ ನನಗಾಗಿ ಹಾಗೂ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ ವಂದನೀಯ ಫಾದರ್ ರೆವರೆಂಡ್ ಡಾಕ್ಟರ್ JB ಸಲ್ಡಾನ ಹಾಗೂ ಡೀಕನ್ ಸ್ಟೀವನ್ ಇವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದು ನನ್ನ ಜೀವನದ ಅತ್ಯಂತ ಭಾವಪೂರ್ಣವಾದ ದಿನ. 33 ವರ್ಷ ಸೇವೆ ಸಲ್ಲಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂಬ ಹೆಮ್ಮೆ ಸಮಾಧಾನ ಒಂದೆಡೆಯಾದರೆ, ನಾನು ಇಷ್ಟಪಟ್ಟ ನನ್ನ ನೆಚ್ಚಿನ ಕೆಲಸಕ್ಕೆ ಒಂದು ರೀತಿಯ ಪೂರ್ಣ ವಿರಾಮ ಇಡಲೇಬೇಕಾದ ನೋವಿನ ಭಾವುಕ ಕ್ಷಣ ಇನ್ನೊಂದೆಡೆ. ಜೊತೆಗೆ ನನಗೆ ವಯಸ್ಸಾಗಿ ಬಿಡ್ತಾ ಎಂಬ ಪ್ರಶ್ನೆಯೂ ಕಾಡತೊಡಗಿದೆ. ಏಕೆಂದರೆ ಪ್ರತಿನಿತ್ಯವೂ ಉತ್ಸಾಹದ ನಗುಮೊಗದ ಪ್ರೀತಿಯ ವಿದ್ಯಾರ್ಥಿಗಳೊಂದಿಗೆ ಇರುವಾಗ ನನಗೆ ನನ್ನ ವಯಸ್ಸನ್ನು ಮರೆತು ಉತ್ಸಾಹಿಯಾಗುವಂತೆ ಮಾಡಿದ್ದ ಪ್ರೀತಿಯ ವಿದ್ಯಾರ್ಥಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ದೂರವಾಗುತ್ತಿದ್ದೇನೆಯೋ ಎಂಬ ಮುಜುಗರವು ಅನಿಸುತ್ತಿದೆ. 30 ವರ್ಷಗಳು ಕೆಲವು ದಿನಗಳು ಕಳೆದಂತೆ ನನಗೆ ಅನಿಸುತ್ತಿದೆ. ನಾನು ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದುದು ಸಂತ ಸೆಬೆಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಆಡಂಕುದ್ರು ಇಲ್ಲಿ. ಅಂದಿನ ಸಂಚಾಲಕರಾಗಿರುವ ವಂದನೀಯ ಫಾದರ್ ಸ್ಟ್ಯಾನಿ ಬಿ ಲೋಬೋರವರು ನನಗೆ ಶಿಕ್ಷಕಿಯಾಗಿ ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನದಾಳದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ವರ್ಷಗಳು ಕಳೆದಂತೆ ನನಗೆ ಲಭಿಸಿದ ಸಂಚಾಲಕರಲ್ಲಿ ವಂದನೀಯ ಫಾದರ್ ಪೀಟರ್ ಸೆರಾವೋರವರು ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ವಂದನೀಯ ಫಾದರ್ ಫೆಡ್ರಿಕ್ ಮೋನಿಸ್ ಹಾಗೂ ವಂದನೀಯ ಫಾದರ್ ಥಾಮಸ್ ಡಿಸೋಜರವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇನೆ. ಪ್ರಸ್ತುತ ನಮ್ಮೆಲ್ಲರ ಮೆಚ್ಚಿನ ಸಂಚಾಲಕರಾದ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ಡಾನ ಇವರು ಕಳೆದ 6.5 ವರ್ಷಗಳಿಂದ ನನ್ನ ಸಂಚಾಲಕರಾಗಿ ಅನೇಕ ವಿಷಯಗಳಲ್ಲಿ ಮಾರ್ಗದರ್ಶಕರಾಗಿ ನನ್ನನ್ನು ಮುನ್ನಡೆಸಿದ್ದಾರೆ. ಫಾದರ್, ತಮಗೆ ನಾನು ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಫಾದರ್. ನಾನು ನೆನಪಿಸುವುದಾದರೆ 33 ವರ್ಷಗಳ ಹಿಂದೆ ಶಿಕ್ಷಕಿಯಾಗಿ ತರಗತಿಗೆ ಪ್ರವೇಶಿಸಿದಾಗ ಸ್ವಲ್ಪ ನಾಚುತ್ತಾ ಭಯಪಡುತ್ತಾ ಕೆಲಸಕ್ಕೆ ಮೊದಲ ದಿನ ಹೋದದ್ದು ಇನ್ನೂ ಹಾಗೇ ನೆನಪಿದೆ. ಆ ಸಮಯದಲ್ಲಿ ನನಗೆ ಪ್ರಥಮ ಮುಖ್ಯೋಪಾಧ್ಯಾಯಿನಿಯಾಗಿ ಶ್ರೀಮತಿ ಜೆನಿವಾ ಪಿಂಟೋರವರು ನನ್ನನ್ನು ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಅವರಿಂದ ನಾನು ಕಲಿತದ್ದು ಬಹಳಷ್ಟಿದೆ. ಉತ್ತಮ ರೀತಿಯ ಪಾಠ ಬೋಧನೆ, ಮಕ್ಕಳಲ್ಲಿ ಶಿಸ್ತು, ಶಿಕ್ಷಕರಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಇತ್ಯಾದಿ ಇತ್ಯಾದಿ ಎಲ್ಲ ಮಾರ್ಗದರ್ಶನವು ನನ್ನ ಮುಂದಿನ ಶಿಕ್ಷಕ ವೃತ್ತಿಯಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ. ನಮ್ಮ ಮುಖ್ಯೋಪಾಧ್ಯಾಯಿನಿಯವರು ಈ ಸಭೆಯಲ್ಲಿ ಇದ್ದಾರೆ. ಟೀಚರ್, ತಮಗೂ ನಾನು ಚಿರಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. 17 ವರ್ಷಗಳ ಸೇವೆ ಸಲ್ಲಿಸಿ ಮುಂದಕ್ಕೆ ಟ್ರೈ ಐಲ್ಯಾಂಡ್ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಹೊಯ್ಗೆ ಇಲ್ಲಿಗೆ ವರ್ಗಾವಣೆಗೊಂಡ ಈ ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ಸಹಕರಿಸಿದ
ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪರಮನ್ನೂರು ಶಾಲೆಯ ಅಂದಿನ ಮುಖ್ಯೋಪಾಧ್ಯಾಯಿನಿಯಾಗಿಯವರಾಗಿದ್ದ ಸಿಸ್ಟರ್ ಸ್ಟೆಲ್ಲಾ ಪಾಯ್ಸ್ ಅವರನ್ನು ನಾನು ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇನೆ. ಸುಮಾರು 7 ವರ್ಷಗಳ ಕಾಲ ಈ ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸಿರುತ್ತೇನೆ. ಈ ಸಂದರ್ಭದಲ್ಲಿ ನನ್ನ ಮುಖ್ಯ ಶಿಕ್ಷಕಿಯಾಗಿ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ರವರು ನನಗೆ ಅನೇಕ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡಿರುತ್ತಾರೆ. ಸಿಸ್ಟರ್, ತಮಗೂ ಮನದಾಳದ ಕೃತಜ್ಞತೆಗಳು. ಅಂದಿನಿಂದ ಇಂದಿನವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಅದೃಷ್ಟ ನನ್ನದಾಯಿತು. ಆ ಎಲ್ಲ ದಿನಗಳು ನನಗೆ ಅಮೂಲ್ಯವಾದ ದಿನಗಳೇ ಆಗಿದ್ದವು. ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನು ಜವಾಬ್ದಾರಿಯಿಂದ ನಡೆಸಿದ ದಿನಗಳು ಅವು. ಕೆಲವು ಸನ್ನಿವೇಶಗಳು ಚಿಕ್ಕದಾದರೂ ಖುಷಿ ಕೊಡುತ್ತವೆ. ದಾರಿಯಲ್ಲಿ ಎದುರಾದವರೊಬ್ಬರು ನಮಸ್ತೆ ಟೀಚರ್ ಎಂದಾಗ ಇದು ನನ್ನ ಮಗು, ಇವರನ್ನ ಮನೆಯವರು ಎಂದು ಮಾತನಾಡಿಸಿದಾಗ, ಇಂಥ ಹಲವು ಮಾತನಾಡಿಸಿದಾಗ ಅಥವಾ ಆ ಮಕ್ಕಳದು ಅಥವಾ ಅವರ ಮಕ್ಕಳದು ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಾಗ ಇಂತಹ ಹಲವು ಘಟನೆಗಳು ವಿದ್ಯಾರ್ಥಿಗಳಿಂದ ಎದುರಾದಾಗ ಬಹಳಷ್ಟು ಖುಷಿ ಕೊಡುತ್ತವೆ. ಇವೆಲ್ಲವೂ ನನ್ನ ಜೀವನದ ಅತ್ಯಂತ ಮಧುರವಾದ ಕ್ಷಣಗಳು. ನನ್ನ ವೃತ್ತಿ ಜೀವನದ ಈ ಪ್ರಯಾಣದಲ್ಲಿ ನನಗೆ ದೊರೆತ ವಿದ್ಯಾರ್ಥಿಗಳಿಗೆ, ನನ್ನ ಸಹೋದ್ಯೋಗಿಗಳಿಗೆ, ನನ್ನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರಿವಾರದ ಎಲ್ಲರಿಗೆ, ಸ್ನೇಹಿತರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ತಿಳಿದೋ ತಿಳಿಯದೆಯೋ ನನ್ನಿಂದ ಅಹಿತಕರವಾದ ತಪ್ಪೇನಾದರೂ ನಡೆದಿದ್ದರೆ, ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಒಳ್ಳೆಯದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ನಿವೃತ್ತಿಯಾದರೂ ನಿಮ್ಮೆಲ್ಲರ ಸ್ನೇಹ, ಗೆಳೆತನ, ಆತ್ಮೀಯತೆ ಹೀಗೆಯೇ ಮುಂದುವರಿಯಲಿ. ಮುಂದೆ ಬರುವ ಹಬ್ಬದ, ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳು ತಮಗೆಲ್ಲರಿಗೂ. ಟೀಚರ್, ತಮಗೆ ಇದೀಗ ಕಪ್ ಮಕ್ಕಳಿಗೆ ಅಭಿನಂದನೆ. 2018-19ನೇ ಸಾಲಿನಲ್ಲಿ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಭವನ ಪಿಳಿಕುಲ ಇಲ್ಲಿನ ಕಪ್ಗಳಿಗೆ ನಡೆದ ಚತುರ್ಥ ಚರಣ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಪ್ರಸ್ತುತ 6ನೇ ತರಗತಿಯ 3 ವಿದ್ಯಾರ್ಥಿಗಳು ಉತ್ತೀರ್ಣವಾಗಿ ಅವರಲ್ಲಿ 2 ಗೋಲ್ಡನ್ ಆ್ಯರೋ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಇವರಿಗೆ ಪ್ರಶಸ್ತಿ ಪತ್ರವನ್ನು ನಮ್ಮ ಶಾಲಾ ಸಂಚಾಲಕರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ವಿತರಿಸಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. ಅವರು ಕೌಶಿಕ್, ಶ್ರೇಯಸ್, ಪ್ರಜ್ವಲ್, ಶ್ರೇಯಸ್, ಪ್ರಜ್ವಲ್. ವಿದ್ಯಾರ್ಥಿಗಳೇ ಹಾಗೂ ಹೆತ್ತವರು ಹಾಗೆ ಇಲ್ಲಿ ನೆರೆದ ಎಲ್ಲ. ಅದೇ ರೀತಿ ಗೋಲ್ಡನ್ ಆ್ಯರೋ ಪ್ರಶಸ್ತಿ ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಮಾತ್ರವಲ್ಲದೆ ಉಳ್ಳಾಳ ಸ್ಥಳೀಯ ಸಂಸ್ಥೆಗೂ ಹೆಮ್ಮೆಯನ್ನು ತಂದಿದ್ದಾರೆ. ಪ್ರಶಸ್ತಿ ಪಡೆದವರು ಕೌಶಿಕ್. ಪ್ರಜ್ವಲ್. ತಮಗೆಲ್ಲರಿಗೂ ನಮ್ಮ ಅಭಿನಂದನೆ. ಬರುವಾಗ ಈ ಒಂದು ಹಂತಕ್ಕೆ, ಫೈನಲ್ ಹಂತಕ್ಕೆ ಬರಲು ಸಹಕಾರಿಯಾಯಿತು ಶ್ರೀಮತಿ
ಸುನೀತಾ ಟೀಚರ್. ಟೀಚರ್ ಅವರಿಗೆ ಆತ್ಮೀಯರು ಹೂ ಕೊಟ್ಟು ಅಭಿನಂದಿಸಲಿರುವರು. ನಮ್ಮ ಶಾಲೆಗೆ ನೀಡಿದ ಸೇವೆ ಶ್ಲಾಘನೀಯ. ಇದೀಗ ಇವರ ಸೇವೆಯನ್ನು ಸ್ಮರಿಸಿ ಅವರ ಮುಂದಿನ ಜೀವನಕ್ಕೆ ಶುಭ ಕೋರಲು ಮುಂದೆ ಬರುವರು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೇನೆ ಕಾರ್ಯಕ್ರಮದ ರೂವಾರಿಯೂ ಆದ ಫಾದರ್ ಡಾಕ್ಟರ್ JB ಸಲ್ಡಾನರವರು. ಚೀನಾ ದೇಶದಲ್ಲಿ ಕೇಳಿ, ನನಗೆ ಸರಿಯಾಗಿ ಕೇಳಿ, ಪ್ರಶ್ನೆಗೆ ಹೇಳ್ತೇನೆ ನಂತರ. ಪ್ರಶ್ನೆಗಳಿವೆ. ಚೀನಾ ದೇಶದಲ್ಲಿ ಮಾಸೋ ಎಂಬ ಹೆಸರಿನ ಒಂದು ಬಿದಿರಿದೆ. ಮಾಸೋ ಎಂಬ ಹೆಸರಿನ ಒಂದು ಬಿದಿರಿದೆ. ಅದರ ವಿಶೇಷತೆ ಏನೆಂದರೆ, ಅದನ್ನು ನೆಟ್ಟ ಮೇಲೆ ಸುಮಾರು 5 ವರ್ಷ ಅದಕ್ಕೆ ಏನು ಗೊಬ್ಬರ ಹಾಕಿದರೂ, ಅದಕ್ಕೆ ನೀರು ಹಾಕಿದರೂ ಅದು ಬೆಳೆಯುವುದೇ ಇಲ್ಲ. ಸುಮಾರು 1.5 ಅಡಿ ಎತ್ತರದಷ್ಟೇ ಇರುತ್ತದೆ, ಸುಮಾರು 5 ವರ್ಷ. ತದನಂತರ ಒಮ್ಮಿಂದೊಮ್ಮೆಗೆ ಅದು ಬೆಳೆದು ಬಿಡ್ತದೆ. 50 ಫೀಟ್, 60 ಅಡಿ, 80, 90, 100, 120 ಅಡಿ ಎತ್ತರಕ್ಕೆ ಅದು ಬೆಳೆದು ಬಿಡ್ತದೆ. ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅದರ ಬುಡವನ್ನು ಅಗೆದಾಗ ಅದರ ಬೇರುಗಳುಂಟಲ್ಲ, ಅದು ಎಲ್ಲೆಡೆ ಪಸರಿಸಿರ್ತವೆ, ಎಲ್ಲೆಡೆ ಹೋಗಿರ್ತವೆ, ಅತಿ ಆಳಕ್ಕೂ ಹೋಗಿರ್ತವೆ. ಆದುದರಿಂದ ಈ 5 ವರ್ಷದ ಸಮಯದಲ್ಲಿ ಬೇರುಗಳೆಲ್ಲ ಕಡೆ ಹೋಗಿರುವ ಕಾರಣ ಅದು ಎತ್ತರವಾಗಿ ಬೆಳೀಲಿಕ್ಕೆ ಅದಕ್ಕೆ ಸಾಧ್ಯವಾಗ್ತದೆ. ನಮ್ಮ ಜೀವನ ಕೂಡ ಅದೇ ರೀತಿ. ನಾವು ಮಕ್ಕಳಾಗಿದ್ದಾಗ ಈ ಪ್ರಾಥಮಿಕ ಶಾಲೆಯಲ್ಲಿ ಏನೆಲ್ಲ ಕಲಿತೇವೆ, ನೈತಿಕತೆ, ನಮಗೆ ಬೇಕಾದ ಜ್ಞಾನ, ಆಧ್ಯಾತ್ಮಿಕತೆ, ಇದೆಲ್ಲವನ್ನು ಬೇರೂರುವಂತಹ ರೀತಿಯಲ್ಲಿ ಕಲಿದು ತದನಂತರ ನಾವು ಹಂತದಲ್ಲಿ ಆ ಬಿದಿರಿನ ಹಾಗೆ ಎತ್ತರಕ್ಕೆ ನಾವು ಬೆಳೆಯುತ್ತಾ ಹೋಗುತ್ತೇವೆ. ಅಂತಹ ಒಂದು ಉತ್ತಮವಾದ ತಳಹದಿಯನ್ನು ನಮ್ಮ ಈ ಸಂತ ಏನು ಹೇಳ್ತಾರೆ, ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ನಮಗೆ ಅಂತಹ ಒಂದು ಪಂಚಾಂಗವನ್ನು ಇಲ್ಲಿರುವ ಟೀಚರ್ಸ್ ಅವರು ಎಲ್ಲರೂ ಹಾಕಿಕೊಡ್ತಾರೆ. ಕಳೆದ 33 ವರ್ಷಗಳ ಅವರ ಸೇವೆಯಲ್ಲಿ, ವಿಶೇಷವಾಗಿ ಈ ಶಾಲೆಯಲ್ಲಿ 7 ವರ್ಷದ ಸೇವೆಯನ್ನು ಅವರು ಸಲ್ಲಿಸಿರುತ್ತಾರೆ. ಮಕ್ಕಳಿಗೋಸ್ಕರ ಅವರು ಕೊಟ್ಟಿರುವ ಆ ಸೇವೆ ಖಂಡಿತವಾಗಿಯೂ ಶ್ಲಾಘನೀಯ. ಅವರ ಈ ಅತ್ಯುತ್ತಮವಾದ ಸೇವೆಗೋಸ್ಕರ ಭಗವಂತ ಅವರನ್ನು ಆಶೀರ್ವದಿಸಲಿ. ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ, ತಮಗೆ ಶುಭ ಕೋರುತ್ತಾ, ಈ ವಿದಾಯಕೂಟದ ವೇಳೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಕೊಡುತ್ತೇನೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಕರ್ತವ್ಯದಿಂದ ನಿವೃತ್ತಿ ಹೊಂದಿ ಇಂದು ನಮ್ಮಿಂದ ಸನ್ಮಾನಿತರಾದ ಶ್ರೀಮತಿ ಜಸಿಂತಾ ಟೀಚರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು.